ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆಕ್ಸಾಸ್ನ ಸ್ಯಾನ್ ಆಂಟೋನಿಯಾದಲ್ಲಿ ನಟ ಜೊನಾಥನ್ ಜಾನ್ ಕಿರಿಕಿರಿಗೆ ಬೇಸತ್ತ ನೆರೆಮನೆಯ ಸಿಗ್ಫ್ರೆಡೋ ಅಲ್ಕಾರಾಜ್ ಸೆಗಾ ಎಂಬ ವ್ಯಕ್ತಿ ಗುಂಡು ಹಾರಿಸಿ ನಟನ ಕಥೆಯನ್ನು ಮುಗಿಸಿದ್ದಾನೆ. ಹಲವು ಹಾಲಿವುಡ್ ಚಿತ್ರಗಳಲ್ಲಿ ನಟಿಸಿರುವ ಜೋ ಜಾನ್ ಎಂದು ಕರೆಯಲ್ಪಡುವ ನಟನು ನೆರೆಮನೆಯವರ ಜೊತೆಗೆ ಸದಾ ಏನಾದರೊಂದು ಕಿರಿಕಿರಿ ಕರಕರಿ ಮಾಡುತ್ತಿದ್ದನಂತೆ. ನೆರೆಮನೆಯ ಅಲ್ಕಾರಾಜ್ ಸೆಗಾ ಈ ವಿಷಯದಲ್ಲಿ ಜಗಳ ತೆಗೆದು ನಟನಿಗೆ ಹಲವು ಸುತ್ತು ಗುಂಡು ಹಾರಿಸಿ ಜಾಗ ಬರಿದು ಮಾಡಿದ್ದಾನೆ. ಗಾಯಗೊಂಡ ಜೋ ಜಾನ್ ಅನ್ನು ಕೂಡಲೇ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಪ್ರಾಣಪಕ್ಷಿ ಮೊದಲೇ ಹಾರಿ ಹೋಗಿತ್ತು. ಕಿಂಗ್ ಆಫ್ ದ ಹಿಲ್ ಪಾರ್ಕ್ಸ್ ಅಂಡ್ ಕ್ರಿಯೇಷನ್ಸ್ ನಟನ ಪ್ರಮುಖ ಚಿತ್ರಗಳಾಗಿವೆ. ಗುಂಡು ಹಾರಿಸಿ ಸೆಗಾ ಪರಾರಿಯಾಗಿದ್ದು ಆತನ ಕಾರು ಇಲ್ಲವೇ ಇತರ ವಿವರ ಲಭ್ಯವಾಗಿಲ್ಲ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.